ಐತಿಹಾಸಿಕ ಗೊಮ್ಮಟಗಿರಿ ಕಾರ್ಕಳದಲ್ಲಿ ಉತ್ಸವದ ವಾತಾವರಣ ಮನೆ ಮಾಡಿದೆ. ಸ್ಥಳೀಯ ಶಾಸಕರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುನಿಲ್ ಕುಮಾರ್ ಸಾರಥ್ಯದಲ್ಲಿ ಉತ್ಸವ ಅದ್ದೂರಿಯಾಗಿ ನಡೆಯುತ್ತಾ ಇದೆ. ಕಾರ್ಕಳ ನಗರ ಈಗಾಗಲೇ ಜನಜಂಗುಳಿಯಿಂದ ಕೂಡಿದೆ. ಸ್ವರಾಜ್ ಮೈದಾನದಲ್ಲಿ ನಡೆಯುವ ವಸ್ತು ಮಳಿಗೆ, ಆಹಾರೋತ್ಸವ ಜೊತೆಗೆ ಬೇರೆ ಬೇರೆ ಮಳಿಗೆಗಳು ಒಂದೇ ಕಡೆ ನಿರ್ಮಾಣವಾಗಿದ್ದು ಆಕರ್ಷಕವಾಗಿದೆ. ಇಂದು ಶಾಲಾ ಮಕ್ಕಳಿಗೆ ತುಳುನಾಡಿನ ಸಂಸ್ಕೃತಿಯ ಭಾಗವಾಗಿ ಗೂಡು ದೀಪದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇಂದಿನಿಂದ ಮಾರ್ಚ್ 20ರವರೆಗೆ ಗೂಡುದೀಪ ಉತ್ಸವ ನಡೆಯಲಿದ್ದು, ಗೂಡುದೀಪ ಉತ್ಸವಕ್ಕೆ ಭಾರಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕಳೆದ 21 ವರ್ಷಗಳಿಂದ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಯಶಸ್ವಿ ಗೂಡುದೀಪ ಪಂಥ ನಡೆಸಿ ಸೈ ಎನಿಸಿಕೊಂಡ ನಮ್ಮ ಕುಡ್ಲ ವಾಹಿನಿ ಹಾಗೂ ಕಾರ್ಕಳದ ಗೂಡುದೀಪ ಸಮಿತಿ ಜಂಟಿಯಾಗಿ ಕಾರ್ಕಳದ ಪೆರ್ವಾಜೆ ಸರ್ಕಾರಿ ಶಾಲೆಯ ಆವರಣದಲ್ಲಿ ಗೂಡು ದೀಪಗಳ ಪ್ರದರ್ಶನವನ್ನು ಆಯೋಜಿಸಿದ್ದು ಆಕರ್ಷಣೀಯ ಕೇಂದ್ರವಾಗಿದೆ. ಕಾರ್ಕಳದಲ್ಲಿ ಸನ್ಮಾನ್ಯ ವಿ ಸುನಿಲ್ ಕುಮಾರ್ ಇಂಧನ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು, ದಕ್ಷಿಣ ಜಿಲ್ಲಾ ಉಸ್ತುವಾರಿ ಸಚಿವರು ಇವರ ಒಂದು ಮಾರ್ಗದರ್ಶನದಲ್ಲಿ ಹಿಂದೆಂದೂ ಆಗದಂತಹ ಒಂದು ಒಳ್ಳೆಯ ಉತ್ಸವ, ಕನ್ನಡ ಸಂಸ್ಕೃತಿ ಎಲ್ಲ ಕಲೆಗಳನ್ನು ಸಂಸ್ಕೃತಿಗಳನ್ನು ಬಿಂಬಿಸುವಂಥ ಒಂದು ಕಾರ್ಯಕ್ರಮ ಕಾರ್ಕಳದಲ್ಲಿ ಅಭೂತಪೂರ್ವವಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮಂಗಳೂರಲ್ಲಿ ಗೂಡುದೀಪವನ್ನು ಪ್ರಾರಂಭಿಸಿ ಗೂಡುದೀಪ ಪಂಥವನ್ನು ಕುದ್ರೋಳಿ ಕ್ಷೇತ್ರದಲ್ಲಿ ನಡೆಸಿ ಕಳೆದ 21 ವರ್ಷಗಳಿಂದ ನಿರಂತರವಾಗಿ ನಡೆಸಿದಂಥ ಸಂಸ್ಥೆ ನಮ್ಮ ಕುಡ್ಲ. ಈ ನಮ್ಮ ಕುಡ್ಲ ಸಂಸ್ಥೆ ಮತ್ತು ಕಾರ್ಕಳದಲ್ಲಿರುವಂಥ ಗೂಡುದೀಪ ಒಂದು ಪ್ರದರ್ಶನ ಸಂಸ್ಥೆ, ಆ ಸಮಿತಿಯವರು ಒಟ್ಟುಗೂಡಿ ಈ ಒಂದು ಶಾಲೆಯಲ್ಲಿ ಗೂಡುದೀಪದ ಪ್ರದರ್ಶನವನ್ನು ಮಾಡಿದ್ದಾರೆ. ಈ ಪ್ರದರ್ಶನ 16 ತಾರೀಕಿಗೆ ಪ್ರಾರಂಭಗೊಂಡು 20 ತಾರೀಕಿನವರೆಗೆ ನಿರಂತರವಾಗಿ ನಡೀತದೆ. ಇಂದು ಗೂಡುದೀಪ ಪ್ರದರ್ಶನ ಶಾಲೆಯ ಕಾರ್ಕಳ ವಿಧಾನಸಭಾ ಕ್ಷೇತ್ರದಿಂದ 126 ಗೂಡುದೀಪಗಳು ಶಾಲಾ ಮಕ್ಕಳಿಂದ ಇವತ್ತು ಬಂದಿದೆ. ಇದರಲ್ಲಿ ಸಾಂಪ್ರದಾಯಿಕ ಹಾಗೂ ಆಧುನಿಕ ಗೂಡುದೀಪಗಳು ಬಂದಿದೆ. ತುಂಬ ವೈವಿಧ್ಯಮಯವಾದಂತಹ ಗೂಡುದೀಪಗಳು ಇವತ್ತು ಶಾಲಾ ಮಕ್ಕಳಿಂದ ಬಂದಿರುವಂಥದ್ದು. ಹಾಗೆ ಮಂಗಳೂರಿನಿಂದ ಕೂಡ ನಮ್ಮ ಕುಡ್ಲ ಚಾನಲ್ನ ಲೀಲಾಕ್ಷ ಕರ್ಕೇರ ಇವರ ನೇತೃತ್ವದಲ್ಲಿ ಕೂಡ ಸಾಕಷ್ಟು ಗೂಡುದೀಪಗಳು ಇವತ್ತು ಬಂದಿದೆ, ನಾಳೆ ಕೂಡ ಬರಲಿಕ್ಕಿದೆ. ಈ ಎಲ್ಲ ಗೂಡುದೀಪಗಳ ಪ್ರದರ್ಶನ ನಾಳೆ 16ರಿಂದ 20ನೇ ತಾರೀಕಿನವರೆಗೆ ಪೆರ್ವಾಜಿ ಶಾಲೆಯಲ್ಲಿ ನಡೀತಾ ಇದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲೂ ಬಂದು ಈ ಗೂಡುದೀಪ ಪ್ರದರ್ಶನದಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿದರು. ಪ್ರೈಸಸ್ ಶಾಲಾ ಮಕ್ಕಳಿಗೆ ಸ್ಪರ್ಧೆಗಳನ್ನು ಇಟ್ಟದ್ರಿಂದ ಇದು ಒಂದು ಆಧುನಿಕ ಹಾಗೂ ಸಾಂಪ್ರದಾಯಿಕ ಗೂಡುದೀಪದಲ್ಲಿ ಆಧುನಿಕದಲ್ಲಿ 3 ಪ್ರೈಸ್, ಪ್ರಥಮ 1, ದ್ವಿತೀಯದಲ್ಲಿ 2, ತೃತೀಯದಲ್ಲಿ 2. ಹಾಗೆಯೇ ಸಾಂಪ್ರದಾಯಿಕದಲ್ಲಿ ಕೂಡ ಪ್ರಥಮ 1, ದ್ವಿತೀಯ 2, ಹಾಗೆಯೇ ತೃತೀಯ 2 ಪ್ರಶಸ್ತಿಗಳನ್ನು ನೀಡ್ತಾ ಇದ್ದೇವೆ. ಆ ಬಹುಮಾನಗಳನ್ನು ನಾವು 20ನೇ ತಾರೀಕಿನಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ. ಅಂದೇ ಬಹುಮಾನವನ್ನು ವಿತರಣೆ ಕೂಡ ಮಾಡ್ತಾ ಇದ್ದೇವೆ.